nobody gonna. ಏನು ಬಾಸ್, ಹೇಳುವ ಮುಂಚೆ ಕಾಲ್ ಮಾಡಿದ್ರಿ, ಕಾಲ್ ಮಾಡುವ ಮುಂಚೆ ಮಿಸ್ ಕಾಲ್ ಹೊಡಿದ್ರಿ, ಮಿಸ್ ಕಾಲ್ ಹೊಡೆಯುವ ಮುಂಚೆ ಗುಡ್ ಮಾರ್ನಿಂಗ್ ಅಂತ ವಾಟ್ಸಪ್ ಮಾಡಿದ್ರಿ. ಒಂದು ಡೀಲ್ ಉಂಟು. ಯಾವುದು? ಪಕ್ಕಾ ಡೀಲ ಬಾಸ್? ಹೌದು. ಗ್ರೌಂಡ್ ಹತ್ತಿರ ಒಬ್ಬ ಸಪೂರ ವ್ಯಕ್ತಿ ಸಿಗ್ತಾನೆ. ಕೈಯಲ್ಲಿ ವಾಚ್ ಇಲ್ಲ, ಕಿಸೆಯಲ್ಲಿ ಪೆನ್ ಇಲ್ಲ, ಬೆಲ್ಟ್ ಹಾಕಿದ್ರು ಕಾಣುವುದಿಲ್ಲ, ಜಿಪ್ ಹಾಕ್ತಾನ ಗೊತ್ತಿಲ್ಲ. ಅವನಿಗೆ ಇದರ ಒಳಗೆ ಇರುವ 10 ಪ್ಯಾಕೆಟ್ ಡ್ರಗ್ಸ್ ಅನ್ನು ಕೊಟ್ಟು ಬಾ. ಕರೆಕ್ಟ್ ಉಂಟು ಬಾಸ್. 10 ಪ್ಯಾಕೆಟ್ ಪಕ್ಕ ಉಂಟು. ಅದರಲ್ಲಿ 10 ಇರ್ಲಿ, 20 ಇರ್ಲಿ, 24 80 ಇರ್ಲಿ, ಪ್ಯಾಕೆಟ್ ಇರ್ಲಿ, ಬಕೆಟ್ ಇರ್ಲಿ, ಬಕೆಟ್ನೊಳಗೆ ಐಸ್ ಇರ್ಲಿ, ಯಾವುದೇ ಚಾಲೆಂಜ್ ಇರ್ಲಿ, ಈ ಬಾಲ ಒಂದ್ಸತಿ ಡೀಲ್ ತಗೊಂಡ್ರೆ ಪಕ್ಕ ಪಕ್ಕ ಆಗಿರ್ತಾನೆ. ಹೌದು. ಈ 10 ಪ್ಯಾಕೆಟ್ ಡೆಲಿವರ್ ಆದ್ಮೇಲೆ ಅವನು ಒಂದು ಬ್ರೀಫ್ ಕೇಸ್ ಕೊಡ್ತಾನೆ, ಅದನ್ನು ಎತ್ಕೊಂಡು ಬಾ. ಬಾಸ್, ಅದು ಬ್ರೀಫ್ ಕೇಸ್ ಇರ್ಲಿ, ಇಲ್ಲದ ಸೂಟ್ ಕೇಸ್ ಇರ್ಲಿ, ಆ ಸೂಟ್ ಕೇಸ್ನ ಒಳಗೆ ಬಾಂಬ್ ಇರ್ಲಿ, ಟೆನ್ಷನ್ ಇಲ್ಲ, ಈ ಬಾಲ್ ಅದನ್ನ ಎತ್ಕೊಂಡು ಬರ್ತಾನೆ. ಏ ಮಗನೇ, ಬಾಂಬ್ ಒಂದು ಹೇಳ್ಬೇಡ ಮಾರ. ಹೋದ್ ಸರ್ತಿ ನನ್ನ 2 ಶಿಷ್ಯಂದಿರಿಗೆ ಬಾ ಕ್ರಿಕೆಟ್ ಆಡುವ ಬಾಲ್ ತಕೊಂಡು ಬಾ ಎಂದು ಹೇಳಿದಕ್ಕೆ ಬೋಳಿ ಮಕ್ಕಳು ರತನ್ ಸ್ಟೋರಿಗೆ ಹೋಗಿ ಅಂಟಿ ಬಾಂಬ್ ಉಂಟ ಎಂದು ಕೇಳಿ ಈಗ 2 ಕೂಡ ಜೈಲಲ್ಲಿದ್ದಾರೆ. ಸಾರಿ ಬಾಸ್, ಅಂದಾಗೆ ಆ ಬ್ರೀಫ್ ಕೇಸ್ ಅಲ್ಲಿ ಏನುಂಟು ಬಾಸ್? ಹಣ ಹಣ 1 ಕೋಟಿ, 1 ಕೋಟಿ ಇದೆ. 1 ಕೋಟಿಯ ಬಾಸ್? ಹೌದು, 1 ಕೋಟಿ. ನಿಂದು ಕೆಲಸ ಈ 10 ಪ್ಯಾಕೆಟ್ ಡ್ರಗ್ಸ್ ಅನ್ನು ಅವನಿಗೆ ಕೊಡುವುದು, 1 ಕೋಟಿ ಎತ್ಕೊಂಡು ಬರುವುದು. ಬಾಸ್, 1 ಕೋಟಿ ಇರ್ಲಿ, 10 ಕೋಟಿ ಇರ್ಲಿ, ಅಲ್ಲ 1 ಹರಬೆ ಇರ್ಲಿ, ಎತ್ಕೊಂಡು ಬರುವ ಕೆಲಸ ನಂದು. ಲೇ ಮಗನೇ, ನಮ್ಗೆ ಅರಬುದ್ದು ಸಾಹಸ ಬೇಡ ಮಾರಾಯ. ಅದಕ್ಕೆ ಬ್ರೀಫ್ ಕೇಸ್ ಸಾಕಾಗುದಿಲ್ಲ. ಅದಕ್ಕೆ ನಮ್ಮ ಬಟ್ಟಮ್ನ ಪಿಕಪ್ಪೇ ಬೇಕು. ನಮ್ಗೆ ಅರಬು ಬೇಡ, ಪಿಕಪ್ಪು ಬೇಡ. ನಮಗೆ ಅದು 1 ಕೋಟಿ ಡೀಲೇ ಸಾಕು. ಬಾಸ್, ನಾವು ಡೀಲ್ ತಕೊಂಡ್ಮೇಲೆ ನಾವು ಮಾಡುವ ವರ್ಕ್ ಉಸೇನ್ ಬೋಲ್ಟ್ಗಿಂತ ಸ್ಪೀಡ್ ಆಗಿರುತ್ತೆ, ಕ್ರಿಸ್ ಗೇಲ್ಗಿಂತ ಸ್ಫೋಟಕವಾಗಿರುತ್ತೆ, ಮತ್ತೆ ಜಿ ಎಸ್ ಟಿಗಿಂತ ಖಡಕ್ ಆಗಿರುತ್ತೆ. ಹೋಗು, 1 ಕೋಟಿ ಎತ್ಕೊಂಡು ಬಾ. ಬ್ಲ್ಯಾಕ್ ಶರ್ಟು, ಜೀನ್ಸ್ ಪ್ಯಾಂಟು, ಮಾಸ್ ಲುಕ್, 6 ಫೀಟ್. ಆದರೆ ನನ್ನೆದುರು ನಿಂತವನು ಯಾವಾಗಲೂ ಪಕ್ಕಾ ಲೋಕಲ್. ಏಯ್, ನಾನು ಬಾಲ, ದಾಮನ್ ನನ್ನ ಕಡೆ ಉಂಟು. ಓಹೋ, ದಗಲ್ಬಾಜಿ ದಾಮಣ್ಣನಾ? ಏಯ್, ನನ್ನ ಬಾಸಿಗೆ ರೆಸ್ಪೆಕ್ಟ್ ಕೊಡಲಿಲ್ಲ ಅಂದರೆ ನನಗೆ ಡೈಜೆಸ್ಟ್ ಆಗಲ್ಲ. ನನಗೆ ಡೈಜೆಸ್ಟ್ ಆಗಲಿಲ್ಲ ಅಂದರೆ ನಾನು ಈನೋ ಕುಡಿಯಲ್ಲ. ನಾನು ಈನೋ ಕುಡಿಯಲ್ಲ ಅಂದರೆ ನನಗೆ ನಿದ್ರೆನೇ ಬರಲ್ಲ.
ನೀನ್ ನನ್ ಜಾಗಕ್ಕೆ ಬಂದಿದ್ದೀಯ. ಇಲ್ಲಿರುವ ಗಾಳಿಯು ಕೂಡ ನನ್ ಪರ್ಮಿಷನ್ ಇಲ್ಲದೆ ಹಾರಾಡಲ್ಲ. ಹೌದಾ? ಆದ್ರೆ ನಮ್ಮ ಬಾಸ್ ದಾಮಣ್ಣ ಯಾವಾಗ್ಲೂ ಇಲ್ಲಿ ಬಂದಲ್ಲ ಗಾಳಿ ಬಿಡುವುದು. ಪ್ಯಾಕೆಟ್ಸ್ ಅಲ್ಲಿಯೋ? ತಗೊಳ್ಳೋ, 10 ಪ್ಯಾಕೆಟ್ಸ್ ಉಂಟು ಇದರಲ್ಲಿ. ಖಡಕ್ ಖಡಕ್ ಮಾಲ್ ಉಂಟು. ಆಯ್ತು, ನಿನ್ ಬಾಸ್ ಹೇಳ್ದಂಗೆ ಫುಲ್ 1 ಕೋಟಿ. 1 ಕೋಟಿ. ಚೆಕ್ ಮಾಡೋ. ಡೌಟ್ ಉಂಟಾ? ಈ ರಾಜನ್ ಮೇಲೆ ಡೌಟ್ ಉಂಟಾ ನಿನ್ಗೆ? ನಾವು ಡೀಲಿಂಗ್ ಮಾಡಿದ್ರೆ ಅದರಲ್ಲಿ ಡೌಟ್ ಇಲ್ಲ, ಸ್ಕ್ಯಾನಿಂಗ್ ಇಲ್ಲ, ಮತ್ತೆ ಆಧಾರ್ ಕಾರ್ಡ್ ಲಿಂಕ್ ಅಂತೂ ಇಲ್ಲವೇ ಇಲ್ಲ. ನಮ್ಮ ಹತ್ರ ಚೀಟಿಂಗ್ ಮಾಡಿದ್ರೆ ನಿನ್ನ ಅಡ್ರೆಸ್ ಇರಲ್ಲ, ನೆನಪಿಡ್ಕೋ. ಆಯ್ತು, ಹೋಗು. ಬಾಸ್, ಬಾಸ್, ಡೀಲ್ ಮುಗೀತು ಬಾಸ್. ಶಾಬಾಸ್ ಶಾಬಾಸ್, ಇಷ್ಟು ಬೇಗ ಡೀಲ್ ಮುಗಿಸ್ತೀಯ ನೀನು? ಮತ್ತೆ ನಮ್ಮ ವರ್ಕ್ ಬುಲೆಟ್ ಟ್ರೈನ್ಗಿಂತ ಸ್ಪೀಡ್ ಆಗಿರುತ್ತೆ, ಪೇನ್ ಕಿಲ್ಲರ್ಗಿಂತ ಎಫೆಕ್ಟಿವ್ ಆಗಿರುತ್ತೆ, ಮತ್ತೆ ಸರ್ಫ್ ಎಕ್ಸೆಲ್ಗಿಂತ ಕ್ಲೀನ್ ಆಗಿರುತ್ತೆ. 1 ಕೋಟಿ ಉಂಟಲ್ಲ ಅದರಲ್ಲಿ? ಸರಿಯಾಗಿ ಚೆಕ್ ಮಾಡಿದ್ಯಲ್ಲ? ಹೌದು ಬಾಸ್, ಕಂಪ್ಲೀಟ್ ಚೆಕ್ ಮಾಡಿದ್ದೇನೆ. ಒಂದು 5,000 ಜಾಸ್ತಿ ಇರ್ಬೋದು, ಕಮ್ಮಿ ಇಲ್ಲ. ಬೇಕಾದ್ರೆ ನೋಡಿ ನೀವು. ಚೆಕ್ ಮಾಡ್ಲಾ? ವಾರ ಉಂಟು. ಚೆಕ್ ಮಾಡಿ ಬಾಸ್, ಗ್ಯಾರಂಟಿ ವಿತ್ ವಾರಂಟಿ. ಮಾಡಿ ಚೆಕ್ ಮಾಡಿ. ಬಾಸ್, ಹೇಗೆ 1 ಕೋಟಿ ರೂಪಾಯಿ ನೋಡಿ, ಹೇಗೆ ಶಾಕ್ ಆಯ್ತಾ? ಏನ್ ಬಾಸ್? ಓಳಿ ಮಗನೇ,
ಹೌದು ಬಾಸ್, ಕಂಪ್ಲೀಟ್ ಚೆಕ್ ಮಾಡಿದ್ದೇನೆ. ಒಂದು 5,000 ಜಾಸ್ತಿ ಇರ್ಬೋದು, ಕಮ್ಮಿ ಇಲ್ಲ. ಬಾಸ್, 1 ಕೋಟಿ ನೋಡಿ ಹೇಗೆ ಶಾಕ್ ಆಯ್ತಾ? ಓಡಿ ಮಗನೇ. Do you get when you add more flavor? I'm coming to the palate of life. I say ya, no more fighting. Everyone's hyping. Kick it to the mix 'cause they all tighten. When you're alive, you never really ever die. No laws, no kings, no need to testify. When you're alive, you never really ever die. No crooks, no strings, no one explaining why. When you're alive, you never really ever die. No laws, no kings, no need to testify. When you're alive, you never really ever die. No crooks, no strings, no one explaining why. When you add more flavor, I'm coming to the palate of life. I say ya, no more fighting. Everyone's hyping. Kick it to the mix 'cause they all tighten. When you're alive, you never really ever die. No laws, no kings, no need to testify. When you're alive, you never really ever die. No crooks, no strings, no one explaining why. When you're alive, you never really ever die. No laws, no kings, no need